ಸುರತ್ಕಲ್ ದಿ ಸೌತ್ ಇಂಡಿಯನ್ ಬ್ಯಾಂಕ್ ಶಾಖೆ ಆವರಣದಲ್ಲಿರುವ ಎಟಿಎಂ ಮೆಷಿನ್ ಅನ್ನ ಜೆಸಿಬಿ ಬಳಸಿ ಕಳವು ಮಾಡಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿ 4 ಅಂತರ್ ಜಿಲ್ಲಾ ಕಳ್ಳರನ್ನ ಸುರತ್ಕಲ್ ಪೊಲೀಸರು ಬಂಧಿಸಿ ಆರೋಪಿಗಳಿಂದ 15.5 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಬೇಗೂರು ಗ್ರಾಮದ ದೊಡ್ಡ ತಾಂಡ ನಿವಾಸಿಯಾದ 24 ವರ್ಷ ಪ್ರಾಯದ ದೇವರಾಜ್ ಆನೆ ದೇವು, 20 ವರ್ಷ ಪ್ರಾಯದ ಭರತ್ ಎಚ್, 21 ವರ್ಷ ಪ್ರಾಯದ ನಾಗರಾಜ್ ನಾಯ್ಕ ಮತ್ತು ಈ ಕೃತ್ಯಕ್ಕೆ ಧನ ಸಹಾಯ ಮಾಡಿದ ಆರೋಪಿ 22 ವರ್ಷ ಪ್ರಾಯದ ಧನರಾಜ್ ನಾಯ್ಕ ಯಾನೆ ಧನುವನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ ಕೃತ್ಯಕ್ಕೆ ಉಪಯೋಗಿಸಿದ 50,000 ರೂಪಾಯಿ ಮೌಲ್ಯದ ಹೇರೋ ಸ್ಪ್ಲೆಂಡರ್ ಬೈಕ್ ಹಾಗೂ 2 ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 4 ಕೂಡ ಹಳೆ ಆರೋಪಿಗಳಾಗಿದ್ದು ಶಿಕಾರಿಪುರ ಠಾಣೆಯಲ್ಲಿ ಇವರ ಮೇಲೆ ಹಲವು ಪ್ರಕರಣಗಳಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸುರತ್ಕಲ್ನ ಸೌತ್ ಇಂಡಿಯನ್ ಬ್ಯಾಂಕ್ ಶಾಖೆಯ ಆವರಣದಲ್ಲಿರುವ ಎಟಿಎಂ ಮೆಷಿನ್ ಅನ್ನ ಜೆಸಿಬಿ ಬಳಸಿ ಕಳವು ಮಾಡಲು ಆಗಸ್ಟ್ 4ರಂದು ಇವರು ಯತ್ನಿಸಿದರು. ಇದಕ್ಕೆ ಬಳಸಿದ ಜೆಸಿಬಿ ಈ ಹಿಂದೆ ಜೋಕಟ್ಟೆಯಲ್ಲಿ ಪತ್ತೆಯಾಗಿದ್ದು ಅದನ್ನು ಪಡುಬಿದ್ರೆಯಿಂದ ಕಳವು ಮಾಡಲಾಗಿತ್ತು.